ಆದಷ್ಟು ಬೇಗ ನಾವು ಅದನ್ನು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಕಡಲ್ ಮಾಡ್ತೇವೆ. ಕೊರತೆ ಬಗ್ಗೆ ಏನು ಚಾಲನೆ ಆಯಿತು? ಕಡಲ್ ಕೊರತೆ ಬಗ್ಗೆ ಏನಾಯಿತು? ಅದೇ ಕಡಲ್ ಕೊರತೆ ಬಗ್ಗೆ 55 ಕೋಟಿ ರೂಪಾಯಿ ಕಾಮಗಾರಿ ಇವರು ಮಾಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಪೇಮೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಅನುದಾನ ಮಾಡಿದ್ದಾರೆ. ಅದಕ್ಕೆ ಹಣ ಕೊಡ್ಲಿಕ್ಕೆ ನಾವು 20 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಬಿಟ್ರೆ ಹೊಸದಾಗಿ ತಗೊಳ್ಳಿಕ್ಕೆ ನಮ್ಗೆ ಅದು ಕೊಡದೆ ಮತ್ತೆ ತಗೊಳ್ಳೋದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಅವರು ಬರ್ತಾ ಇರೋದು. ಮಂತ್ರಿಗಳೇ, ಸೆಷನ್ ಮುಗಿದ ನಂತರ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತಾವು ಅಧಿಕಾರಿಗಳ ಮತ್ತು ಸ್ಥಳೀಯ ಮಟ್ಟದ ಶಾಸಕರ ಮೀಟಿಂಗ್ ಅಲ್ಲಿ ಕರೆಸಿ ಕಡಲ್ ಕೊರತೆ ಸಂಬಂಧಪಟ್ಟ ಭವಿಷ್ಯ ಮುಂದಿನ ವರ್ಷ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು. ಕರಾವಳಿ ಶಾಸಕರನ್ನ ಕರೆದು ಅನುದಾನಕ್ಕೋಸ್ಕರ ಕಾಯ್ತಾ ಕೂರಲ್ಲ ಅಂತ, ಅನುದಾನ ಬರಬೇಕು ಅಂತ ಕಡಲ್ ಕೊರತೆ ಕಾಯ್ತಾ ಕೂರಲ್ಲ. ನೆಕ್ಸ್ಟ್ ಇಯರ್ ಕಡಲ್ ಕೊರತೆ ಬರ್ತಾನೆ ಇರ್ತದೆ. ಅನುದಾನ ತಕ್ಷಣ ಒದಗಿಸ್ಬೇಕು. ಸರ್ಕಾರಕ್ಕೆ ಪ್ರಯಾರಿಟಿ ಅದು. ಅವರ ಅಧ್ಯಕ್ಷ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಕಡಲ್ ಕೊರತೆ ಆಗಿದೆ ಅಂತ ಕೇಳಿ. ಅದೇ ಚರ್ಚೆ ಮಾಡಿದ್ದ 54 ಆ ಕಾಮಗಾರಿ ಆಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಇರೋದಿಲ್ಲ. ಮಂತ್ರಿಗಳೇ, ನಂದು ಮಂಗಳೂರು ನಗರ ಭಾಗ, ನಮಗೆ ಕಡಲ್ ಕೊರತೆ ಇಲ್ಲ. ಕಡಲ್ ಕೊರತೆ ಬಗ್ಗೆ ಮಾತನಾಡಿದ್ದೆ ಅಧ್ಯಕ್ಷ ಕ್ಷೇತ್ರದಲ್ಲಿ ಆ ಕಾಮಗಾರಿಗಳು ನಿಂತಿದ್ದು ಅವ್ರ ಪರವಾಗಿಯೇ ಕೇಳಿದ್ದು. ನನಗೆ ಕಡಲ್ ಕೊರತೆ ಇಲ್ಲ, ನನಗೆ ನನ್ನ ಕ್ಷೇತ್ರಕ್ಕೆ ಯಾವುದೇ ಬಾಧೆ ಇಲ್ಲ. ಆದ್ರೆ ನಾನು ಇನ್ನೊಂದು ಮನವಿ, ಅಲ್ಲ 29.5 ಕೋಟಿ ಈ ಹಿಂದೆ ಆಗುದಿಲ್ಲ. ನೀವು ನೋಡಿ, ನಿಮ್ಮ ಸಂಬಂಧ ಮಾತ್ರ ಮಾತಾಡೋದಾಗ್ತದಲ್ಲ. ಈಗ ಆಯ್ತು ಮಂತ್ರಿಗೌಡ, ಅಲ್ಲ, ಇದೇನು ಗಮನ ಸೆಳೆಯುವ ಸೂಚನೆ ಅಥವಾ ಡಿಸ್ಕಷನ್? ಆಯ್ತು.